80 ಬಡಗುಬೆಟ್ಟುವಿನಲ್ಲಿ ನಡೆಯುವ ಉಡುಪಿ ಕಂಬಳಕ್ಕೆ ಜಿಲ್ಲಾಡಳಿತದಿಂದ 6.30 ಎಕರೆ ಭೂಮಿ ಕಂಬಳ ಸಮಿತಿಗೆ ಹಸ್ತಾಂತರವಾಗಿಲ್ಲ. ಆದ್ದರಿಂದ ಫೆಬ್ರವರಿ 28ರಂದು ಕಾಪು ಶಾಸಕರ ನೇತೃತ್ವದಲ್ಲಿ ನಡೆದ ಕಂಬಳ ಕರೆಯ ಭೂಮಿ ಪೂಜೆ ಕಾನೂನು ಬಾಹಿರವಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಡುಪಿ ಕಂಬಳ ನಡೆಸುವುದಕ್ಕೆ ತನ್ನ ಅಭ್ಯಂತರವಿಲ್ಲ, ಆದರೆ ಅದು ಬಿಜೆಪಿ ಪಕ್ಷದ ಕಂಬಳ ಆಗಬಾರದು. ಜಿಲ್ಲಾಡಳಿತ ಕಂಬಳ ಆಗಬೇಕು. ಸ್ಥಳೀಯ ಜನರಿಗೆ ಕಂಬಳದಿಂದ ತೊಂದರೆ ಆಗದಂತೆ ಸೂಕ್ತ ವ್ಯವಸ್ಥೆ ಆಗಬೇಕೆಂದು ಅವರು ಒತ್ತಾಯಿಸಿದರು. ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಹೊರಡಿಸಿರುವ ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿ ಶಂಕುಸ್ಥಾಪನೆ ನಡೆಸಿದ್ದಾರೆ. ಶಾಸಕರು ತಮ್ಮ ಅಕ್ರಮಗಳನ್ನು ಮುಚ್ಚಿ ಹಾಕಲು ತನ್ನ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ. ಶಾಸಕರು ತಮ್ಮ ಕಾನೂನು ಬಾಹಿರ ಜೂಜು ನಡೆಸುವ ಹಿಂಬಾಲಕರಿಗಾಗಿ ಈ ಕಂಬಳ ನಡೆಸ್ತಾ ಇದ್ದಾರೆ. ಬಡಗುಬೆಟ್ಟು ಪಂಚಾಯತ್ನಲ್ಲಿ ಬಡವರಿಗೆ 5 ಸೆನ್ಸ್ ಭೂಮಿ ನೀಡದ ಶಾಸಕರು ಅರಣ್ಯ ಇಲಾಖೆಯ 6.30 ಎಕರೆ ಭೂಮಿಯಲ್ಲಿ ಕಂಬಳ ಮಾಡಲು ಹೊರಟಿದ್ದಾರೆ. ಅರಣ್ಯ ಇಲಾಖೆ ಕಾಯ್ದೆ ಉಲ್ಲಂಘಿಸಿದ್ದಕ್ಕಾಗಿ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿದೆ. 40 ವರ್ಷಗಳಿಂದ 10 ಕುಟುಂಬಗಳು ಕೃಷಿ ಮಾಡಿಕೊಂಡು ವಾಸಿಸುತ್ತಿದ್ದಾರೆ. ಅವರಿಗೆ ಈ ಕಂಬಳದಿಂದ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ಮಾರ್ಚ್ 4ರಂದು ಜಿಲ್ಲಾಡಳಿತದ ವತಿಯಿಂದ ನಡೆಸಲು ಉದ್ದೇಶಿಸಿರುವ ಶಂಕುಸ್ಥಾಪನೆಯನ್ನ ಕೈಬಿಡಲಾಗಿದೆ ಎಂದರು. ಕಾಯ್ದಿರಿಸಿದಂಥ ಜಾಗ ಅದು ಯೋಜನೆ ಇಲಾಖೆಗೆ ಸಂಬಂಧಪಟ್ಟದ್ದು. ಯೋಜನೆ ಇಲಾಖೆಯಿಂದ ಇವತ್ತು ಕಂಬಳ ಸಮಿತಿ ಅಂತೇಳಿ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯ ಹಸ್ತಾಂತರ ಆಗಲಿಲ್ಲ, ಆ ಜಮೀನು ಹಸ್ತಾಂತರ ಆಗಲಿಲ್ಲ. ಅಥವಾ ಯೋಜನೆ ಇಲಾಖೆ ಅಥವಾ ಜಿಲ್ಲಾಡಳಿತದಲ್ಲಿ ಯಾವುದೇ ರೀತಿಯ ತೀರ್ಮಾನ ಕೂಡ ಆಗಲಿಲ್ಲ. ಇವತ್ತು ಏಕಾಏಕಿಯಾಗಿ ಇವತ್ತು 6.30 ಜಾಗ ಮಾತ್ರ ಅಲ್ಲ, 13 ಎಕರೆ ಜಾಗದಲ್ಲಿ ಅತಿಕ್ರಮಣ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅನ್ನು ಕೂಡ ಯಾವುದೇ ರೀತಿಯ ಅನುಮತಿ ಕೂಡ ತೆಕ್ಕೊಳ್ಳದೆ ಇವತ್ತು ಅದನ್ನು ಕಡಿದು ಹಾಕುವಂಥದ್ದು, ನನ್ನ ಹತ್ರ ಫೋಟೋಸ್ ಇದೆ, ಅದನ್ನು ಕಡಿದು ಹಾಕುವಂಥದ್ದು, ಆ ಜಾಗದಲ್ಲಿ 3 JCB ತಂದು ಲಾರಿ ತಂದು ಸಾಧಾರಣ 1 ವಾರದಿಂದ ಅಲ್ಲಿ ಬಲಾತ್ಕಾರವಾಗಿ ಕೆಲಸ ಕಾರ್ಯ ಮಾಡುವಂಥ ಪ್ರಕ್ರಿಯೆಗಳು ಇವತ್ತು ನಡೆದಿದೆ. ಇವತ್ತು ಅಂಥ ಸಮಯದಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಕೇಸು ದಾಖಲು ಮಾಡಿದ್ದಾರೆ. ಇವತ್ತು ಅಕ್ರಮ ಕೆಲಸ ಮಾಡುವಂಥವರಿಗೆ ಸುತ್ತಮುತ್ತ ಇಟ್ಟುಕೊಂಡು ಅವರನ್ನು ಬೆಂಬಲಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ. ಬಿಟ್ಟರೆ ಕಂಬಳದ ವಿಷಯ ಮಾತಾಡಲಿಕ್ಕೆ MLA ಅವರಿಗೆ ಏನು ಅನುಭವ ಇದೆ? ಇವತ್ತು ಏಕಾಏಕಿಯಾಗಿ ಕಂಬಳದ ಹೆಸರಿನಲ್ಲಿ ಇವತ್ತು ಇಂಥ ಅಕ್ರಮವನ್ನು ಮಾಡುವಂಥ ದೃಷ್ಟಿಯನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ವಿನಯ್ ಕುಮಾರ್ ಸೊರಕೆಯನ್ನು ಹೆಸರನ್ನು ಹೇಳುವಂಥದ್ದು ಎಷ್ಟು ಸೂಕ್ತ ಅನ್ನೋದರ ಬಗ್ಗೆ ತಾವು ಆಲೋಚನೆ ಮಾಡಬೇಕು. ಅದನ್ನು ಈ ಅಪವಾದ ಬಂದಂಥದ್ರಲ್ಲಿ ಅದಕ್ಕೆ ಸರಿಯಾದ ರೀತಿಯ ಸ್ಪಷ್ಟೀಕರಣವನ್ನು ಕೊಡಬೇಕು. ಸೆಕ್ಷನ್ ಹಾಕಿರೋರು ಯಾರು? ಜಿಲ್ಲಾಧಿಕಾರಿಗಳು ತಾನೇ ಸೆಕ್ಷನ್ ಹಾಕಿರೋರು. ಜಿಲ್ಲಾಧಿಕಾರಿಗಳು ಹೇಳಿದ್ರು, ಜಿಲ್ಲಾಧಿಕಾರಿಗಳೇ ಸೆಕ್ಷನ್ ಹಾಕಿರೋರು. ಆ ಸೆಕ್ಷನ್ ಅನ್ನು ಉಲ್ಲೇಖ ಮಾಡುವಂಥ ಅವಕಾಶ ಏನಿತ್ತು? ಇವತ್ತು ಅದರಲ್ಲೇ ಸತ್ಯಾಂಶ ಹೊರಗಡೆ ಬರ್ತದೆ. ಭಾಳಷ್ಟು ಜನ ಶಾಸಕರು ಹೆಚ್ಚಿನ ಅಂಶ ಅವರಿಗೇನು ತಿಳುವಳಿಕೆ ಇತ್ತಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಏಕಾಏಕಿಯಾಗಿ ಅವರನ್ನೆಲ್ಲ ಕರೆದು ಒಂದು ಒಡ್ಡೋಲಕ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಇನ್ನೊಬ್ಬರು ಹೇಳಿಕೆ ಕೊಡ್ತಾ ಇದ್ರು, ಇದನ್ನು ರಾಜ್ಯಕ್ಕೆ ವಿರಹಿತವಾಗಿ ಮಾಡ್ತೇವೆ ಅಂತೇಳಿ. ರಾಜ್ಯಕ್ಕೆ ವಿರಹಿತವಾಗಿ ಮಾಡುವಂಥವರು ಒಂದು ರಾಜಕೀಯ ಪಕ್ಷದ ವೇದಿಕೆಯಲ್ಲಿ ದೀಪ ಹಚ್ಚಿದ ನಂತರ ಎಲ್ಲಿ ವಿರಹಿತ ಮಾಡಲಿಕ್ಕೆ ಆಗ್ತದೆ? ಒಂದೇ ಪಕ್ಷದವರು ಅಲ್ಲಿ ಇದ್ದಂಥದ್ದು ರಾಜ್ಯಕ್ಕೆ ವಿರಹಿತವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮೇಲೆ ಏನು ಅಪವಾದವನ್ನು ಮಾಡಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೇನೆ ನಾನು.